ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ C.A.U.S.E ಫೌಂಡೇಶನ್ ವತಿಯಿಂದ ಲೀಲಾ ಅಲ್ವಾರೆಸ್ ನಿರ್ದೇಶನದ ವಿ ವಿಲ್ ರಾಕ್ ಯು ಎನ್ನುವ ಕಾರ್ಯಕ್ರಮ ನಡೆಯಿತು. ನಗರದ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತದ ಮೂಲಕ ಐಕಾನಿಕ್ ಕ್ವೀನ್ ಹಿಟ್ಗಳ ತುಣುಕುಗಳನ್ನು ಕೇಳಿ ಸಂಭ್ರಮಿಸಿದರು. ಭಾವಪೂರ್ಣ ರಾಕ್ ಅಂಡ್ ರಾಲ್ ಸಂಗೀತ ನೆರೆದಿದ್ದವರನ್ನ ಮನರಂಜಿಸಿತು. ನಟನೆಯ ಮೂಲಕ ಪ್ರದರ್ಶನವು ಅತ್ಯುತ್ತಮವಾಗಿ ಮೂಡಿಬಂತು. ರಾಣಿ ಸಂಬಂಧಿತ ಸಂಗೀತ ಮತ್ತು ಸಂಭಾಷಣೆಗಳ ಪುನರುತ್ಪಾದನೆಯೊಂದಿಗೆ ಒಳ್ಳೆಯ ಮತ್ತು ಕೆಟ್ಟ ವ್ಯಕ್ತಿಗಳ ನಡುವೆ ವೇಗದ ಸಾಹಸಮಯ ಬೆನ್ನಟ್ಟುವಿಕೆ ಇದನ್ನು ಸಂಪೂರ್ಣವಾಗಿ ಸಂತೋಷಕರ ಅನುಭವ ಉಂಟುಮಾಡಿತು. ಇನ್ನು ವಿ ವಿಲ್ ರಾಕ್ ಯುಗೆ ಸಂಗೀತ ಮತ್ತು ಸಾಹಿತ್ಯವನ್ನ ಕ್ವೀನ್ ಅವರು ರಚಿಸಿದ್ದು, ಬೆನ್ ಎಲ್ಟನ್ ಅವರ ಕತೆ ಮತ್ತು ಸ್ಕ್ರಿಪ್ಟ್ ಸಂಯೋಜನೆಯಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿದೆ. The C.A.U.S.E Foundation, a charitable organization in support of the underprivileged in society and environment. Today in Mangalore is playing to a packed audience at Town Hall. We will rock you. The show has got a lot of the old 90s show-stopping music with lots of acts and songs all done live. Lila Alvarez is the director of the show and yes, is presently playing now. Thank you. No mortal man can win today. The bell that rings inside your mind. I think we just about got ourselves a band. Sweet, sweet music. I was screaming with no sound for death. With the pain and the anger, I can't see a way out. It ain't much out. An arrogant, self-important ass. It has to do with the stuff that I dream. I see people, so many people, waving their arms, punching. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.